ನಾವು ಇವತ್ತು ಗ್ಯಾಸ್ ಸಿಲಿಂಡರನ್ನು ನಾವು 1.5 ತಿಂಗಳು 2 ತಿಂಗಳು ಯೂಸ್ ಮಾಡ್ತೇವೆ ಒಂದು ಗ್ಯಾಸ್ ಸಿಲಿಂಡರ್. ಓಕೆ ಫೈನ್. ಆದರೆ ಇವತ್ತು ದಿನನಿತ್ಯದ ಒಂದು ತರಕಾರಿ ಸಾಮಾನು ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಬೇರೆ ಬೇರೆ ಇವತ್ತು ಪ್ರತಿದಿನದ ನಾವು ತಗೊಳ್ಳುವಂಥ ಐಟಮ್ ತಿಂಗಳಿಗೆ ಎಷ್ಟು 1000 ರೂಪಾಯಿದು ಐಟಮ್ ಅನ್ನ ನಾವು ತಗೊಳ್ತೇವೆ. ಒಂದು ಸಲ ಮಾರ್ಕೆಟಿಗೆ ಹೋದ್ರೆ ನಾವು ಎಷ್ಟು ಸಾಮಾನನ್ನ ನಾವು ತಗೊಳ್ತೇವೆ. ಕೇಂದ್ರ ಸರ್ಕಾರ ಟ್ಯಾಕ್ಸ್, ರಾಜ್ಯ ಸರ್ಕಾರ ಅದಕ್ಕೆ ಸಹ ಯೋಚನೆ ಮಾಡಿ. ಅದು ಸಹ ಬೆಲೆ ಏರಿಕೆ ಎಷ್ಟಾಗ್ತದೆ, ಅದು ಬೆಲೆ ಏರಿಕೆ ಯಾರು ಮಾಡಿದೆ ಹೇಳಿ? ಬೆಲೆ ಏರಿಕೆ ನಿಯಂತ್ರಣ ಉಂಟ ಹೇಳಿ? ಅದಕ್ಕೋಸ್ಕರ ನಾವು ಹೇಳೋದು ಎಂತ ಇದ್ರೆ ಸಹ ಇವತ್ತು ನಾವು ಕೇಂದ್ರ ಸರ್ಕಾರದ ಯಾವುದು ಇವರು ಈಗ ಹೇಳಿದ್ರು GST ಹಣವನ್ನು ಅವ್ರು ಕೊಡ್ಲಿಲ್ಲ. ಅದು GST ಹಣವನ್ನು ಕೊಡದಿದ್ದೇ ಸಹ ಅದನ್ನು ತರುವುದು ವೈಫಲ್ಯ ರಾಜ್ಯ ಸರ್ಕಾರದ ಒಂದು ಅವರ ರಾಜ್ಯ ಸರ್ಕಾರದ ವೈಫಲ್ಯ ಅಂತ ತೋರಿಸ್ಕೊಳ್ಳಿಲ್ಲ. ರಾಜ್ಯ ಸರ್ಕಾರದ ಹೇಳಿ ನಮ್ಗೆ ಕೇಂದ್ರ ಸರ್ಕಾರ ಹತ್ರ ನಾವು ನಮ್ಗೆ ತಗೊಳ್ಳಿಕ್ಕೆ ಆಗಲಿಲ್ಲ ಅಂತ ಹಾಗಾದ್ರೆ ರಾಜ್ಯ ಸರ್ಕಾರ ವೈಫಲ್ಯ. ರಾಜ್ಯ ಸರ್ಕಾರದವರು ಹಾಗಾದ್ರೆ ಅವರ ವೈಫಲ್ಯ ಒಪ್ಕೊಳ್ಳಿ, ನಮ್ಗೆ ಆಗುದಿಲ್ಲ ಅಂತ ಹೇಳ್ಕೊಂಡು ಅಟ್ಲೀಸ್ಟ್ ಹಾಗಾದ್ರೆ ಹೋಗಿ ಕೇಳಲಿಲ್ಲ. ಇವರು ದ್ವೇಷದ ರಾಜಕಾರಣ ಮಾಡಿದ್ರೆ ಇದೇ ರೀತಿ ಆಗುದು. ಇಲ್ಲಿ ಎಂತಾಗಿದೆ, ಇಲ್ಲಿ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಬೇರೆ ಬೇರೆ ಸಂದರ್ಭ ಬಂದ ಕೂಡಲೇ ಸ್ಟೇಟ್ ಗವರ್ಮೆಂಟ್ ಬೇರೆ ಸೆಂಟ್ರಲ್ ಗವರ್ಮೆಂಟ್ ಬೇರೆ ಬಂದಾಗ ಅದು ಸಫರ್ ಆಗುದು ಜನರು. ಯಾಕೆ ಜನರು ಸಫರ್ ಆಗುದಂದ್ರೆ ಇವರು ಅಂತ ಡೇರಿಂಗ್ ಸ್ಟೆಪ್ ತಗೊಳ್ಬೇಕು. ಯಾರು? ರಾಜ್ಯ ಸರ್ಕಾರದವರು ಡೇರಿಂಗ್ ಸ್ಟೆಪ್ ತಗೊಂಡ್ಕೊಂಡು ಕೇಂದ್ರದವರ ಹತ್ರ ಫೈಟ್ ಮಾಡಬೇಕು. ಅಥವಾ ಇಲ್ಲಿ ರಾಜಕೀಯ ಯಾವುದು ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡಬಹುದು. ಒಂದು ವೇಳೆ ಕೇಂದ್ರ ಸರ್ಕಾರದಲ್ಲಿ ಒಂದು ಬೇರೆ ಗವರ್ಮೆಂಟ್ ಇದ್ದಾಗ ಇಲ್ಲಿ ಒಂದು ಸರ್ವಪಕ್ಷದ ಸಮಿತಿ ಮಾಡಿಕೊಂಡು ಅದರಲ್ಲಿ BJP JDS ಎಲ್ಲರೂ ಸಹ, ಯಾಕಂದ್ರೆ ನಾವು ಸ್ಟೇಟ್ಮೆಂಟ್ ಕೊಡ್ತೇವೆ ರಾಜ್ಯಕ್ಕೆ ನಾವು ಅಭಿವೃದ್ಧಿಯಲ್ಲಿ ರಾಜಕೀಯ ಇಲ್ಲ ಅಂತ ನಾವು ಭಾಷಣ ಮಾಡ್ತೇವೆ. ಅಭಿವೃದ್ಧಿ ರಾಜಕೀಯ ಮಾಡೋದಿದ್ರೆ ಇವರೆಂತ ಮಾಡಬೇಕು, ಎಲ್ಲಾ ಪಕ್ಷದ ಸರ್ವ ಪಕ್ಷವನ್ನು ಸೇರಿಸಿಕೊಂಡು ಕೇಂದ್ರಕ್ಕೆ ಹೋಗ್ಬೇಕಿತ್ತು. ಕೇಂದ್ರದಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಬೇಕು, ನಮ್ಮ ಹಣ ಕೊಡಿ ಅಂತ. ಆ ರೀತಿಯಲ್ಲಿ ಮಾಡಿದ್ರೆ ಆಗ್ತದೆ. ಎಸ್ ಮೇಡಮ್, ಈಗ ಅವರು ಹೇಳ್ತಾ ಇದ್ದಾರೆ ಒಂದು ಕೇಂದ್ರದಲ್ಲಿ ನಿಯೋಗ ಕರ್ಕೊಂಡೋಗಿ ಈವರೆಗೆ ಸಿದ್ದರಾಮಯ್ಯ ಅವರು ಮಾಡಬಹುದು. ಈಗ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿ ಹೇಳಿದ್ದಾರೆ 19,000 ಕೋಟಿ ಕೊರತೆಯನ್ನ ಕೇಂದ್ರ ಸರ್ಕಾರ ಕಾರಣ ಈಗ ಕೊಡ್ಲಿಕ್ಕೆ ಅಂತ. ಈ ಬಾರಿ ಇದನ್ನು ತಗೊಳ್ಳಿಕ್ಕೆ DK ಶಿವಕುಮಾರ್ ಸಮರ್ಥರ ಹೇಗೆ ಅಂತ? ಯಾಕಂದ್ರೆ ಈ ಒಂದು 19,000 ಕೋಟಿ ಸಣ್ಣ ಅಮೌಂಟ್ ಅಲ್ಲ. ಯೋಗಿ ಶೆಟ್ಟಿ ಹೇಳಿದ ಹಾಗೆ ನಮಗೆ ಒಂದು ಅಭಿವೃದ್ಧಿಗೆ ಅಂತ ಒಂದು ನಿಧಿಯ ಅಗತ್ಯ ಇದೆ ಅಂತ. ನಮಗೆ ನಿಧಿಯ ಅಗತ್ಯ ಖಂಡಿತ ಇದೆ. ಆದ್ರೆ ಯೋಗಿ ಶೆಟ್ಟರ್ ಹೇಳಿದಾಗೆ ಕಳೆದ ಬಾರಿ ನಾನು ಈ ಇದಕ್ಕಿಂತ ಮೊದಲಿನ ಸರ್ಕಾರ ಅವರದ್ದು ಡಬಲ್ ಇಂಜಿನ್ ಅಲ್ಲ 4 ಇಂಜಿನ್ಗಳು ಅವರದ್ದೇ ಇತ್ತು. ಒಂದು ಪಂಚಾಯತ್ ಲೆವೆಲ್ ಇಂದ ಹಿಡಿದು ವಿಶೇಷವಾಗಿ ಕರಾವಳಿ ನಮ್ಮ ಉಡುಪಿಯ ಭಾಗದಲ್ಲಿ 4 ಟೈರ್ ಕೂಡ ಅವರದ್ದೇ ಇತ್ತು. ಪಂಚಾಯತ್ ಲೆವೆಲ್ ಇಂದ ಹಿಡಿದು ಕೇಂದ್ರ ಸರ್ಕಾರದವರೆಗೆ ಅವರದ್ದೇ ಇತ್ತು. ಅವರು ನಮಗೆ ಎಷ್ಟು ಹಣವನ್ನಾಗ ಬಿಡುಗಡೆ ಮಾಡಿದ್ರು? ಕಳೆದ ಬಾರಿ 26 MP ಗಳು ಅವರದ್ದೇ ಇದ್ರು. ಅವ್ರೇ ಒಂದು ದಿನ ಮಾತಾಡಿದ್ರ ನಮ್ಗೆ ಬರಬೇಕಾದ ಹಣವನ್ನ ನಮ್ಗೆ ಕೊಡಿ ಅಂತ? ಅವ್ರು ಏನ್ ಮಾಡಿದ್ರು? ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರನ್ನ ಕರೆದು ನಿಮಗೆ ಸಾಲ ಕೊಡ್ತೇನೆ ಅಂತ ಹೇಳಿದ್ರು. ಅದನ್ನ ಆವಾಗ ಒಪ್ಪಿ ಬಂದಿದ್ದು ಸರಿಯಾ? ಅಲ್ಲ ಮೇಡಮ್, ನೀವು ಮೇಡಮ್ 1 ಮಿನಿಟ್ ಮೇಡಮ್. ಅಲ್ಲ ಮೇಡಮ್, ನೀವು ಹೇಳ್ತಿದ್ರಿ ಅಲ್ಲ ಮೇಡಮ್, ಅಲ್ಲ ಮೇಡಮ್, ಅಲ್ಲ ಮೇಡಮ್ ನೀವು ಹೇಳಿದ್ರು ನೀವೀಗ ಕಳೆದು ಹೋದ ಸರಿ ಸರಿ ಅದೇ ಮೇಡಮ್. ದಯವಿಟ್ಟು ಯೋಗಿ ಶೆಟ್ರೆ ನೀವು ಹೇಳಿದ್ದನ್ನ ನಾನು ಕೇಳಿದ್ದೇನೆ, ನಾನು ಹೇಳಿದ್ದನ್ನ ತಾವು ಕೇಳಬೇಕು ಅಂತ ನನ್ನ ವಿನಂತಿ. ಮುಂದುವರಿಸಿ ಮೇಡಮ್. ಯಾಕಂದ್ರೆ ನಮ್ಗೆ ಕಳೆದ ಬಾರಿ 26 MP ಗಳಿದ್ದಾಗ ನಮ್ಗೆ ಕೂಡ ಅವಾಗ ಕೂಡ ನಮಗೆ ಕೊರತೆ. ನಮ್ಮ ಹಣವನ್ನ ಬಿಹಾರಕ್ಕೆ ಮತ್ತೆ ಆ ಈಶಾನ್ಯ ರಾಜ್ಯಗಳಿಗೆ ಇಲ್ಲಿಂದ ತಗೊಂಡು ಹೋಗಿ ಸುರಿಯುವಾಗ ನಾವು ಆ ಕೇಂದ್ರದ ಮಲತಾಯಿ ಧೋರಣೆಯನ್ನ ಸುಪ್ರೀಂ ಕೋರ್ಟ್ ವರೆಗೆ ಹೋಗಿ ಪ್ರಶ್ನೆ ಮಾಡಿದೆವು. ಇದಕ್ಕಿಂತ ಜಾಸ್ತಿ ಆರ್ಥಿಕ ಸ್ಥಿತಿ ಯಾಕೆ ಹೇಳ್ತಾ ಇದ್ದಾರೆ ನಮ್ಮ DK ಶಿವಕುಮಾರ್ ಅವರಿಗೆ ಸವಾಲು ಇದೆ ಅಂತ. ನಾವು ಯಾವುದೇ ರೀತಿಯ ಹೌದೌದು ಆರ್ಥಿಕ ಸ್ಥಿತಿ ಬಗ್ಗೆ ನಾವು ಈಗ ಮಾತಾಡ್ತಾ ಇಲ್ಲ. ಹೊಸ ಮುಖ್ಯಮಂತ್ರಿಗಳಿಗೆ ಸವಾಲು ಯಾವ ರೀತಿ ನಮ್ಮಲ್ಲಿ ಇದೆ ಅನ್ನತಕ್ಕಂಥದ್ದು. ಯಾಕೆಂದ್ರೆ ಅವರಿಗೆ ಈಗ ನಾವು ಹೇಳಿದಾಗೆ 2.5 ವರ್ಷ ಸಿಗೋದಿಲ್ಲ. ಯಾಕೆಂದ್ರೆ ಒಂದು 5-6 ತಿಂಗಳು ಇನ್ನು ಎಲೆಕ್ಷನ್ ಪೀರಿಯಡ್ ಹೋಗ್ತದೆ. ಹಾಗಾಗಿ ಈ ಒಂದು ಆರ್ಥಿಕ ಸ್ಥಿತಿಯನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡಿ ಅಭಿವೃದ್ಧಿಗೆ ಅದರಲ್ಲೂ ಕರಾವಳಿಗೆ ಯಾವ ರೀತಿ ತರಬೇಕನ್ನತಕ್ಕಂಥ ವಿಚಾರದಲ್ಲಿ ಅದಕ್ಕೆ ಯೋಗಿ ಶೆಟ್ಟಿ ಅವರು ಹೇಳ್ತಾ ಈಗ ಮೇಡಮ್ ಒಂದು ಹೇಳಿದ್ರು. ಹೌದು, ಮೊದಲು ಪಂಚಾಯತ್ ಗ್ರಾಮ ಪಂಚಾಯತ್ ಅವರದಿತ್ತು, ಜಿಲ್ಲಾ ಪಂಚಾಯತ್ ಇತ್ತು, ತಾಲೂಕು ಪಂಚಾಯತ್ ಇತ್ತು ಅಂತ ಹೇಳಿದ್ರು. ಸ್ವಾಮಿ, ನಾನು ನಿಮ್ಮ ಹತ್ರ ಹೇಳ್ತಿದ್ದೇನೆ ಮೇಡಮ್, ಈಗ ಪಂಚಾಯತ್ ತಾಲೂಕು ಪಂಚಾಯತ್ ಅವಧಿ ಹಿಡಿದು 5 ವರ್ಷ ಆಯ್ತು. ಯಾವುದೇ ಸ್ಥಳೀಯ ಎಲೆಕ್ಷನ್ ಆಗಿಲ್ಲ. ಅದೇ 5 ವರ್ಷ ಆಯ್ತು. ಜಿಲ್ಲಾ ಪಂಚಾಯತ್ ಇಲೆಕ್ಷನ್ ಅವ್ರದ್ದು ಟೈಮಿಂಗ್ ಆಗಿ 5 ವರ್ಷ ಆಯ್ತು. 5 ವರ್ಷದಲ್ಲಿ ಕೂಡ ಇಲೆಕ್ಷನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅದಕ್ಕೆ ಯಾಕೆ ನಮ್ಮ ರಾಜ್ಯ ಸರ್ಕಾರದವರು ಯಾಕೆ ಎಲೆಕ್ಷನ್ ಮಾಡಲಿಲ್ಲ ಸ್ವಾಮಿ? ಯಾಕಂದ್ರೆ ಇವರು ಕಷ್ಟನೇ ಮಾಡಬಾರ್ದು ಅಂತ ಹೇಳ್ಕೊಂಡು ಈಗ ಮೊನ್ನೆ ಕೂಡ ಹೇಳ್ತಾರೆ 3 ತಿಂಗಳು ಇನ್ನು ಎಕ್ಸ್ಟ್ರಾ ಬೇಕು ಅಂತ. ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ಸರ್? ಹೇಳಿ, ತಮ್ಮ ಅಭಿಪ್ರಾಯವನ್ನು ಹೇಳಿ. ಹೊಸ ಮುಖ್ಯಮಂತ್ರಿಗಳಿಗೆ ಯಾವ ರೀತಿಯ ಸವಾಲಿದೆ ಅಂತ ಇಲ್ಲಿಗ? ಈಗ ಒಂದನೇದಾಗಿ
ವಿಷಯದಲ್ಲಿ ನಾವು ಹೇಳೋದು, ಯಾಕಂದ್ರೆ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಈ ಜನಗಳಲ್ಲಿ ಸೋಲು ಸಿಗದಿದ್ರು ಕೂಡ ಹೋರಾಟ ಮಾಡೋದು ಕಡಿಮೆ ಅಂತೇಳಿ. ಯಾಕಂದ್ರೆ ಎಲ್ಲಿಯವರೆಗೆ ಆಗಿದೆ ಅಂತ ಹೇಳಿದ್ವಿ ನಮ್ಮ ಪರಿಸ್ಥಿತಿ, ನಮ್ಮ ರಸ್ತೆಗಳಲ್ಲೆಲ್ಲ ಗುಂಡಿ ಬಿದ್ದು ನಾವು ಸಾಯ್ತಾ ಇದ್ದೇವೆ. ಈ ಮಳೆಗಾಲ ಬಂದ್ರೆ ನಮ್ಗೆ ಜೀವನ ಮಾಡಿ ತುಂಬಾ ಕಷ್ಟ ಆಗುತ್ತೆ. ಅಭಿವೃದ್ಧಿಗೆ ಹಣ ಬರ್ತಾ ಇಲ್ಲ ಹೇಳ್ತಾವು. ಇದನ್ನು ಯಾವ ರೀತಿ ಪರಿಹರಿಸಬಹುದು? ಮತ್ತೆ ಇಲ್ಲಿ ಮೇಯರ್ ಎಲೆಕ್ಷನ್ ಆಗ್ಲಿಲ್ಲ, ಯಾವ ಫಂಡ್ ಕೂಡ ಇಲ್ಲಿಂದ ಇದ್ದ ಫಂಡ್ ಕೂಡ ಸಿಗಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಒಂದು ಪರ್ಯಾಯ ಅಲ್ಲ. ಮತ್ತೆ ಯೋಜಕರಲ್ಲಿ ಒಂದು ಪ್ರಶ್ನೆ ಏನಂದ್ರೆ, ಈಗ ನಾವು ಈ ಗ್ಯಾರಂಟಿ ಎಲ್ಲ ಕೊಟ್ಟಿದ್ದೇವೆ, ಒಪ್ಪಿಕೊಳ್ತೇವೆ. ಆದ್ರೆ ಈ ಎಲ್ಲ ಇದ್ದವರಿಗೂ ಕೂಡ, ಶ್ರೀಮಂತರಿಗೂ ಕೂಡ ಈ ಗ್ಯಾರಂಟಿ ನನ್ನ ಮನಸ್ಸಿನಲ್ಲಿ ಬೇಡವಾ ಅಂತೇಳಿ. ಯಾಕಂದ್ರೆ ಒಬ್ಬ ಟ್ಯಾಕ್ಸ್ ಕಟ್ಟುವವನಿಗೂ ನೀವು ಬಸ್ ಫ್ರೀ ಹೇಳ್ತಾ ಇದ್ರಿ, ಮತ್ತೆ ಅವನಿಗೆ ಬೇರೆ ವಿದ್ಯುತ್ ಶಕ್ತಿಯನ್ನು ಕೂಡ ಅದೇ ಆಗ್ತಾ ಇದ್ದಾನು, ಟ್ಯಾಕ್ಸ್ ಕಟ್ತಾ ಇದ್ದಾನೆ. ನೀವು ಬೇರೆ ಡೀಟೇಲ್ ಅವರ ಇಂಥವರಿಗೆ ಕೂಡಿ, ಯಾಕಂದ್ರೆ ಆ ಹಣವನ್ನು ನೀವು ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ, ಈಗ ರಸ್ತೆಗಳು ನಾವು ಸಾಯ್ತಾ ಇದ್ದೇವೆ ಇಲ್ಲಿ ಮಂಗಳೂರಲ್ಲಿ ಎಲ್ಲ, ತುಂಬಾ ಕಷ್ಟ ಉಂಟು, ಇದಕ್ಕೊಂದು ಉಪಯೋಗ ಮಾಡಿ. ಸಂಕ್ಷಿಪ್ತವಾಗಿ ನಿಮ್ಮ ಪ್ರಶ್ನೆ ಕೇಳಬಹುದು ಸರ್. ನಾವು ಒಬ್ಬರನ್ನು ಮತ್ತೊಬ್ಬರು ದೂರುವುದು, ಮತ್ತೊಬ್ಬರದು ಸೆಂಟ್ರಲ್ ಅನ್ನು ದೂರುವುದು, ರಾಜ್ಯವನ್ನು ದೂರುವುದು, ಇದೆಲ್ಲ ಬೇಡ. ಏನಾದ್ರೂ ಅವರಿಂದ ಫೆಸಿಲಿಟೀಸ್ ಕೇಂದ್ರದಿಂದ ಏನೋ ಸಾಧ್ಯ ಉಂಟು ಅದನ್ನೆಲ್ಲ ಪಡ್ಕೊಂಡು ಇದನ್ನು ಒಂದು ಒಳ್ಳೆ ಆದರ್ಶ ರಾಜ್ಯವನ್ನಾಗಿ ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡಿ. ಸುಮ್ಮನೆ ಅದನ್ನು ಅವ ಮಾಡಿದ ಮುಂಚಿನ ಕಾಲದಲ್ಲಿ ಮಾಡಿದ ಅದರಲ್ಲಿ ಬಿಟ್ಟು ಬಿಡಿ. ಈಗ ಏನ್ ನಿಮ್ಗೆ ಸಾಧ್ಯ ಉಂಟು ಆ ಸೆಂಟ್ರಲ್ ಇಂದ ಅವರ ಹತ್ರ ಏನ್ ಪಡ್ಕೊಳ್ಳಿ, ರಾಜ್ಯದಿಂದ ಏನ್ ನಿಮ್ಗೆ ನಮ್ಮ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡುವ. ಸುಮ್ಮನೆ ಈಶಾನ್ಯ ರಾಜ್ಯ ಅತ್ಲಾಗೆ ಮತ್ತೆ ಅಸ್ಸಾಂ ಅದೆಲ್ಲ ಬೇಡ ನಮ್ಗೆ. ಇಲ್ಲಿ ನಮ್ಮ ಕರ್ನಾಟಕವನ್ನು ಒಂದು ಒಳ್ಳೆ ರಾಜ್ಯ ಮಾಡುವ. ಅದಕ್ಕೆ ನೀವು ಎಲ್ಲರೂ ಪ್ರಯತ್ನ ಮಾಡಿ. ಅದಕ್ಕೆ ನಮ್ಮ ನಿರೂಪಕರು ಸೇರಿ ಅದು ಹಾಗೆ ಮಾಡಿ. ಸುಮ್ಮನೆ ಬೆಳಗ್ಗೆ ಇದ್ರೆ ನಾವು ಅದನ್ನು ಧನ್ಯವಾದಗಳು. ಇವನನ್ನು ಬೈದ. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ, ಈ ಪಂಚ ಗ್ಯಾರಂಟಿ ಕೊಟ್ಟ ಬಳಿಕ ಒಳ್ಳೆ ವಿಚಾರ, ಎಲ್ಲರಿಗೂ ಗೊತ್ತಿರುವಂತದ್ದು. ಆದ್ರೆ ಸ್ಥಳೀಯ ಶಾಸಕರದ್ದು ಆರೋಪ ಏನಂತಂದ್ರೆ, ಇಷ್ಟರವರೆಗೆ ಅವ್ರು ಹೇಳಿಕೊಂಡು ಬಂದಿರುವಂತದ್ದು ನಮಗೆ ಸ್ಥಳೀಯವಾಗಿ ಅಭಿವೃದ್ಧಿಗೆ ದುಡ್ಡು ಸಿಗ್ತಾ ಇಲ್ಲ ಅಂತ. ಹಾಗಾಗಿ ಇಂಥ ಸವಾಲುಗಳನ್ನ ಡಿ ಕೆ ಶಿವಕುಮಾರ್ ನಮ್ಮ ಕರಾವಳಿಗೆ ಯಾವ ರೀತಿ ತರ್ತಾರೆ? ಯಾಕಂದ್ರೆ ಇಲ್ಲಿ ಬಹಳಷ್ಟು ಮಳೆ ಬರ್ತದೆ, ಅವ್ರು ಹೇಳಿದ್ದದೇ, ಬಹಳಷ್ಟು ಮಳೆ ಇಲ್ಲಿ ಸುರಿಯುವುದರಿಂದ ನಮ್ಮ ರಸ್ತೆ ಕೆಲವೊಂದು ಮೂಲಸೌಕರ್ಯಕ್ಕೆ ಸಮಸ್ಯೆ ಆಗ್ತದೆ ಅಂತ. ಹಾಗಾಗಿ ಈ ಸವಾಲುಗಳನ್ನೆಲ್ಲ ಮೆಟ್ಟಿ ನಿಲ್ಬೇಕಾದ್ರೆ ನಮ್ಮ ಕರಾವಳಿಯ ಕಾಂಗ್ರೆಸ್ ಏನು ಪಕ್ಷದ ಪ್ರಮುಖರಿದ್ದಾರೆ ಅವರೆಲ್ಲ ಅವರನ್ನ ಅರ್ಥ ಮಾಡಿಕೊಂಡು ಅವರಿಗೆ ಮಾಹಿತಿಯನ್ನ ಕೊಡಬೇಕು. ಹಾಗಾಗಿ ಆ ಸವಾಲನ್ನ ಒಂದು ಸ್ವೀಕರಿಸಲಿಕ್ಕೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಉಡುಪಿ ಮತ್ತು ನಮ್ಮ ದಕ್ಷಿಣ ಕನ್ನಡ ಯಾವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ಪೂರ್ಣ ಬೆಂಬಲವನ್ನ ಕೊಡ್ತದೆ ಅಂತ. ಬೇಡ ಸರ್, ಅವರಿಗೆ ಮೊದಲನೇದಾಗಿ ವೀಕ್ಷಕರಿಗೆ ಧನ್ಯವಾದವನ್ನ ಹೇಳ್ತೇನೆ. ಯಾಕಂದ್ರೆ ಅವರು ನಿಜವಾಗಿ ನಮ್ಮ ಜನರ ಬಗ್ಗೆ, ನಮ್ಮ ಬದುಕಿನ ಬಗ್ಗೆ ಕಾಳಜಿಯನ್ನ ತೋರಿಸಿದ್ದಾರೆ. ಖಂಡಿತವಾಗಿಯೂ ತಮ್ಮನ್ನು ಅಭಿನಂದಿಸ್ತೇನೆ. ಜೊತೆಗೆ ನಮಗೂ ಕೂಡ ಆಸೆ ಇದೆ ಸರ್. ಉಡುಪಿ ಒಂದು ಮಂಗಳೂರು ಕೂಡ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಬಂದಾಗ ನಾವು ಕೂಡ ಪಂಪ್ ವೆಲ್ ಮೇಲ್ಸೇತು ಅದಕ್ಕೆಲ್ಲದಕ್ಕೆ ಕೂಡ ಪಂಪ್ ವೆಲ್ ಅದಕ್ಕೆಲ್ಲ ಮುಕ್ತಿ ಸಿಗ್ತದೆ ಅಂತ ಬಹಳಷ್ಟು ಒಂದು ಆಸೆಯಲ್ಲಿ ಕೂಡ ಇದ್ದೆವು. ಮತ್ತೆ ನಾನು ವಿಶೇಷವಾಗಿ ಹೇಳುವುದೇನಂದ್ರೆ, ನಮ್ಮ ಉಡುಪಿಯಲ್ಲಿ ಕೂಡ ಒಂದು ಇಂದ್ರಾಳಿ ರೈಲ್ವೆ ಬ್ರಿಡ್ಜ್ ಹೇಳುವಂತದ್ದು ಬಹಳಷ್ಟು ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತು. ಅದಕ್ಕೆ ನಾವು ತುಂಬಾ ಹೋರಾಟವನ್ನ ಮಾಡಿ ಈಗಿನ ಏನು ಎಂಪಿಗಳು ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಬಂದ ನಂತರ ನಾವು ಅವರ ಬೆನ್ನನ್ನ ಬಿಡದೆ ಆ ಒಂದು ಹೋರಾಟದ ಮೂಲಕ ಆ ರಸ್ತೆ ಇವತ್ತು ಈಗ ಜನರಿಗೆ ಓಡಾಡ್ಲಿಕ್ಕೆ ಅನುಕೂಲ ಆಗುವಂತ ನಿರ್ಮಾಣ ಆಗಿದೆ. ಹಾಗೆ ನಮ್ಮ ಹೋರಾಟ ಕೂಡ ಯಾವುದೇ ಒಂದು ಜನಪ್ರತಿನಿಧಿಗೆ ನಾವು ಒಂದು ಹೋರಾಟ ಮಾಡಿದಾಗ ಅವರ ಜವಾಬ್ದಾರಿಯನ್ನು ಕೂಡ ನಾವು ನೆನಪಿಸಿದ ಹಾಗೆ ಆಗ್ತದೆ. ಹಾಗಾಗಿ ಅದರಲ್ಲಿ ಕಾಂಗ್ರೆಸ್ ಅಥವಾ ಬಿಜೆಪಿ ಅಥವಾ ಜೆಡಿಎಸ್ ಅಂತ ಖಂಡಿತವಾಗಿಯೂ ನಾವು ನೋಡುವುದಿಲ್ಲ. ನಾವು ಜನರ ಹಿತದೃಷ್ಟಿಯನ್ನ ನೋಡ್ತೇವೆ. ನಮ್ಮ ಜನರ ಜೀವನ ಅಮೂಲ್ಯ, ಅವರಿದ್ರೆ ಮಾತ್ರ ನಾವು ರಾಜಕೀಯ ಪಕ್ಷಗಳು ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ. ಮೇಡಮ್, ತಮ್ಮಲ್ಲಿ ಕೊನೆಯದಾಗಿ ಪ್ರಶ್ನೆ ಮೇಡಮ್. ಈಗ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನದಿಂದ ಇಳಿದಿದ್ದಾರೆ, ಹೌದು. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಈ ಹೈಂದ ಮತ್ತು ಒಕ್ಕಲಿಗರ ಅಂತೇಳಿ ಒಂದು ರೀತಿಯ ಏನು ಹೋರಾಟ ನಡೀತಾ ಇದೆ, ಹಾಗಾಗಿ ಅವರಿಗೆ ಒಂದು 2.5 ವರ್ಷ ಪೂರ್ಣಾವಧಿ ಮಾಡಲಿಕ್ಕೆ ಸವಾಲುಗಳು ಕಾಂಗ್ರೆಸ್ ಒಳಗಿಂದಲೇ ಬರಬಹುದಾ ಅಂತ? ಖಂಡಿತ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರ ಆಶೀರ್ವಾದದಿಂದವೇ ಡಿ ಕೆ ಶಿವಕುಮಾರ್ ಅವರು ಒಂದು ಅಧಿಕಾರವನ್ನ ಕೊಂಡಿರುವಂತದ್ದು ತಾವೆಲ್ಲರೂ ಗಮನಿಸಿರ್ಬೋದು. ಅದರಲ್ಲಿ ಸಿದ್ದರಾಮಯ್ಯನವರು ಮಾದರಿ ರಾಮಯ್ಯ, ಬದ್ಧ ರಾಮಯ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ಅವ್ರ ಹತ್ರ ಹೇಳಿದ್ದಾರೆ, ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಸಲಹೆ ಸೂಚನೆಗಳನ್ನ ಬಿಟ್ಟು ನಾನಿಲ್ಲ ಅಂತ. ನಾನು ಇದನ್ನ ನಮ್ಮ ನಾಯಕರಿಂದ ನಾವೆಲ್ಲರೂ ಕೂಡ, ನಾವು ಕೆಳಗಿನ ಏನು ಕೆಟಗರಿ ನಾವೆಲ್ಲ ಏನು ಕ್ಯಾಡರ್ ಬೇಸ್ ಅವ್ರು ನಾವೆಲ್ಲವನ್ನು ಕೂಡ ಅದನ್ನ ನಾವು ಕಲಿಬೇಕು. ಯಾಕಂದ್ರೆ
ಅಧಿಕಾರ ಅನ್ನುವಂಥದ್ದು ಶಾಶ್ವತ ಅಲ್ಲ. ಇವತ್ತು Okay, yes. ಸಿದ್ದರಾಮಯ್ಯನವರು ಕುರ್ಚಿಯಿಂದ ಇಳಿದಾಗ ಕೂಡ ಜನರಿಗೆ ಅವರ ಮೇಲೆ ಇರುವಂತಹ ಪ್ರೀತಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬಹುಶಃ ನೋಡಿರ್ಬೋದು. ನಾವೆಲ್ಲರೂ ಕೂಡ ಸಿದ್ದರಾಮಯ್ಯನವರದ್ದು ಅಭಿಮಾನಿಗಳು, ಡಿ ಕೆ ಶಿವಕುಮಾರ್ ಕೂಡ ಅಭಿಮಾನಿಗಳೇ. ಯಾಕಂದ್ರೆ ನಮಗೆ ಪಕ್ಷ ಮುಖ್ಯ ಸರ್. ನಾಳೆ ಯಾರೇ ಅದರಲ್ಲಿ ಸ್ಥಾನದಲ್ಲಿ ಕೂತರು ಕೂಡ ನಾವು ಅದನ್ನ ಖಂಡಿತವಾಗಿ ಮುಕ್ತ ಮನಸ್ಸಿಂದ ಅವರೆಲ್ಲರಿಗೆ ಯಾವ ಬಣಗಳು ಕೂಡ ಏನು ಕೂಡ ಮಾಡುದಿಲ್ಲ. ಎಲ್ಲರಿಗೆ ರಾಜ್ಯದ ಹಿತವೇ ಮುಖ್ಯ. ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ, ಸಿದ್ದರಾಮಯ್ಯ ಇರ್ಬೋದು, ಹಿರಿಯ ಅನೇಕ ನಮ್ಮ ನಾಯಕರುಗಳಿದ್ದಾರೆ, ಅವರೆಲ್ಲರೂ ಕೂಡ ಒಟ್ಟಾಗಿ ನಾವು ನಮ್ಮ ಸರ್ಕಾರವನ್ನ ಅತ್ಯಂತ ಸುಭದ್ರವಾಗಿ, ಅತ್ಯಂತ ಜನರ ಪ್ರಾಮಾಣಿಕವಾಗಿ ಜನರಿಗೆ ಅದರ ಎಲ್ಲ ಸೇವೆಯನ್ನ ಕೊಡ್ಲಿಕ್ಕೆ, ಜನರ ಬದುಕನ್ನ ಉತ್ತಮಗೊಳಿಸಲಿಕ್ಕೆ ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಶ್ರಮವನ್ನ ವಹಿಸ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು.